ಪುನೀತ್ ರಾಜ್ಕುಮಾರ್, ಅಪ್ಪು, ನಟ ಸಾರ್ವಭೌಮ, ಜಾಕಿ, ರತ್ನ, ಪವರ್ ಸ್ಟಾರ್, ಹಾಗೆ ನೋಡಿದರೆ ಏನು ಹಲವಾರು ಹೆಸರು ನಮ್ಮ ಪುನೀತ್ ಸರ್ಗೆ. ಹಲೋ ಫ್ರೆಂಡ್ಸ್, ನಾನು ಮುತ್ತು ಅಂತ. ಮತ್ತು ನೀವು ನೋಡ್ತಾ ಇದ್ರಿ ಗೆಟ್ ರೈಟ್ ಇನ್ಫೋ ಚಾನಲ್. ಆ್ಯಸ್ ಪರ್ ಹೆಡ್ಲೈನ್, ನಾವು ಇವತ್ತು ಅಪ್ಪು ಸರ್ನ ಸಾಧನೆ ಹಾದಿಯನ್ನು ಒಮ್ಮೆ ನೋಡಿಕೊಂಡು ಬರೋಣ. ಅವರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ 6 ತಿಂಗಳು ಇರುವಾಗಲೇ ಶುರುವಾಗಿತ್ತು. ಅದು ಪ್ರೇಮದ ಕಾಣಿಕೆ ಎಂಬ ಚಿತ್ರದಿಂದ. ಅಪ್ಪು ಅವರು ಮಗುವಿನ ಪಾತ್ರದಲ್ಲಿ ಆ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಹೀಗೆ ಶುರುವಾದ ಪಯಣ ಅವರ ಪಟ್ಟ ಶ್ರಮದಿಂದ ಅವರ 10ನೇ ವಯಸ್ಸಿಗೆ ಅವರ ಬಾಲ ನಟನೆ ಮೆಚ್ಚಿ ರಾಷ್ಟ್ರ ಪ್ರಶಸ್ತಿ ಒದಗಿತ್ತು. ಅದು ಬೆಟ್ಟದ ಹೂವು ಎಂಬ ಚಿತ್ರದಲ್ಲಿ ಅವರು ರಾಮು ಎಂಬ ಬಾಲ ಪಾತ್ರವನ್ನು ಮಾಡಿದ್ದರು. ಹೀಗೆ ಮುಂದುವರಿದ ನಟನೆ ಚಲಿಸುವ ಮೋಡದಲ್ಲಿ ಅದ್ಭುತ ನಟನೆಯ ಮೂಲಕ ಜನರ ಮನದಲ್ಲಿ ಮನೆ ಮಾಡಿದರು. ಇದು ಎಲ್ಲರಿಗೂ ನೆನಪಿರುವ ಸಾಂಗ್ ಇರಬಹುದು. ಅಪ್ಪು ಚಿತ್ರದ ಮೂಲಕ ಪುನೀತ್ ಅವರು ತೆರೆಯ ಮೇಲೆ ಹೀರೋ ಪಾತ್ರದಲ್ಲಿ ಕಾಣಿಸಿಕೊಂಡರು. 2002ರಲ್ಲಿ ರಿಲೀಸ್ ಆಗಿತ್ತು ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಕೂಡ ಆಗಿತ್ತು. ಅಪ್ಪು ಚಿತ್ರದಿಂದ ಇಲ್ಲಿಯವರೆಗೆ ಅಂದರೆ ಯುವರತ್ನದವರೆಗೆ ಒಟ್ಟು 29 ಚಿತ್ರಗಳಲ್ಲಿ ನಾಯಕ ಪಾತ್ರ ವಹಿಸಿ ನಟಿಸಿದ್ದಾರೆ. ಇನ್ನು ಅವರ ಟಾಪ್ 10 ಫಿಲ್ಮ್ಗಳಿಗೆ ಬಂದರೆ, ಮೊದಲನೇದಾಗಿ ಅಪ್ಪು, ಎರಡನೇದಾಗಿ ಅಭಿ, ಮೂರನೇದಾಗಿ ಆಕಾಶ್, ನಾಲ್ಕನೇದಾಗಿ ಅರಸು, 5ನೇದಾಗಿ ಪೃಥ್ವಿ, 6ನೇದಾಗಿ ಮಿಲನ, 7 ಜಾಕಿ, 8 ಪರಮಾತ್ಮ, 9 ರಾಜ್ಕುಮಾರ್ ಹಾಗೂ ಕೊನೆಯದಾಗಿ ಯುವರತ್ನದಲ್ಲಿ ಅಂತ್ಯಗೊಳ್ಳುತ್ತೆ. ಇನ್ನು ಅವರ ಬಾಲ ನಟನೆಯ ಟಾಪ್ 10ಗೆ ಬಂದರೆ, ಮೊದಲನೇದಾಗಿ ಬೆಟ್ಟದ ಹೂವು, ಎರಡನೇದು ಚಲಿಸುವ ಮೋಡಗಳು ಹಾಗೂ ಮೂರನೇದಾಗಿ ಭಕ್ತ ಪ್ರಹ್ಲಾದ. ಬೆಟ್ಟದ ಹೂವಿಗೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಅಪ್ಪು ಸರ್ನ ಒಬ್ಬ ಫ್ಯಾಮಿಲಿ ಸ್ಟಾರ್ ಎಂದೇ ಕರೆಯುತ್ತಿದ್ದರು. ಅದಕ್ಕಾಗಿ ಅವರು ಪಾತ್ರಗಳ ಆಯ್ಕೆಗಳನ್ನು ತುಂಬ ಎಚ್ಚರಿಕೆಯಿಂದ ವಹಿಸುತ್ತಿದ್ದರು. ಅವರ ಇಚ್ಛೆಯಂತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ಒಟ್ಟಿಗೆ ನೋಡುವುದು ಅವರ ಒಂದು ಆಶಯವಾಗಿತ್ತು. ಇನ್ನು ಅಪ್ಪು ಅವರ ಸಮಾಜ ಸೇವೆಗೆ ಬಂದರೆ, ಒಳ್ಳೆಯ ಕಾರ್ಯಗಳಿಗೆ ಉಚಿತ ಪ್ರಚಾರವನ್ನು ಮಾಡ್ತಿದ್ದರು. ಅದರಲ್ಲಿ KMF, ನಂದಿನಿ ಮತ್ತು ಸರ್ಕಾರಿ ಜಾಹೀರಾತುಗಳಿಗಾಗಿ ಉಚಿತ ರಾಯಭಾರಿಯನ್ನು ವಹಿಸುತ್ತಿದ್ದರು. 1996ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಂದಿನಿ ಕಂಪ್ನಿಗೆ ರಾಯಭಾರಿಯಾಗಿದ್ದರು. ಸೊ ಇವರು ಅವರ ಹಾದಿಯನ್ನು ತುಳಿದು ಅದನ್ನು ಮುಂದುವರಿಸಿದ್ದರು. ಅವರ ಸಮಾಜ ಸೇವೆ ಇಲ್ಲಿಗೆ ನಿಲ್ಲುವುದಿಲ್ಲ. ಅವರು 26 ಅನಾಥಾಶ್ರಮ, 45 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಮಕ್ಕಳ ಸಂಪೂರ್ಣ ಶಿಕ್ಷಣ ಹಾಗೂ ಮೈಸೂರಿನ ಶಕ್ತಿಧಾಮ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ನೋಡಿಕೊಳ್ಳುತ್ತಿರುವ ಕನ್ನಡದ ಏಕೈಕ ನಟ ಅಂದರೆ ಅದು ಪುನೀತ್ ರಾಜ್ಕುಮಾರ್. ಇನ್ನು ಕ್ರೀಡೆಯ ವಿಷಯಕ್ಕೆ ಬಂದರೆ, ಅಪ್ಪು ಅವರು IPLನಲ್ಲಿ ಒಂದಾದ ಫ್ರಾಂಚೈಸಿ RCB ಹಾಗೂ ಪ್ರೋ ಕಬಡ್ಡಿಯಲ್ಲಿ ಒಂದಾದ ಬೆಂಗಳೂರು ಬುಲ್ಸ್ ಟೀಮ್ಗೆ ರಾಯಭಾರಿಯಾಗಿದ್ದರು. RCB ಮ್ಯಾಚ್ ನೋಡಲು ಅವರು ಸ್ಟೇಡಿಯಂಗೆ ಬಂದ ಉದಾಹರಣೆಗಳು ತುಂಬ ಇವೆ. ಇನ್ನು ಅಪ್ಪು ಸರ್ಗೆ ಅಭಿಮಾನಿಗಳೆಂದರೆ ತುಂಬ ಪ್ರೀತಿ ಹಾಗೂ ಉತ್ಸಾಹ. ಇದಕ್ಕಾಗಿ ಅವರು ಅಭಿಮಾನಿಗಳ ಮೇಲೆ ಒಂದು ಹಾಡನ್ನೇ ರಚಿಸಿದ್ದಾರೆ. ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಪ್ಪು ಸರ್ ಕೇವಲ ಸಿನಿಮಾದ ಆ್ಯಕ್ಟಿಂಗ್ ಫೇಮಸ್ ಅಲ್ಲ, ಅವರು ಡ್ಯಾನ್ಸ್ ಮತ್ತು ಸಿಂಗಿಂಗ್ನಲ್ಲೂ ಮೇಲುಗೈಯನ್ನು ಸಾಧಿಸಿದ್ದರು. ಅಪ್ಪು ಸರ್ ಕೇವಲ ಜೀವಂತವಾಗಿದ್ದಾಗ ಅಷ್ಟೇ ಅಲ್ಲ, ಮರಣದ ನಂತರವೂ ಅವರು ನೇತ್ರದಾನ ಮಾಡಿ ತಮ್ಮ ಹಾದಿಯನ್ನು ಮುಂದುವರಿಸಿದ್ದಾರೆ. ಇದು ನಮ್ಮ ಭಾರತ ಚಿತ್ರತಂಡಕ್ಕೆ ಒಂದು ಅಗಾಧ ಎಂದೇ ಹೇಳಬಹುದು. ಅವರ ಮರಣ ಹೊಂದಿರಬಹುದು, ಆದರೆ ಇನ್ನೂ ಅಭಿಮಾನಿಗಳ ವೃತ್ತದಲ್ಲಿ ಜೀವಂತವಾಗಿದ್ದಾರೆ. ಈ ಥರ ಅಪ್ಡೇಟ್ಸ್ಗಾಗಿ ಮತ್ತು ಇನ್ಫೋ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.